ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ರಿಯಾದ್ ಝೋನ್ನ ಅಧೀನದಲ್ಲಿರುವ ಸಂಘಟನೆಯ ವ್ಯಾಪ್ತಿಗೆ ಬರುವ 11ನೇ ಸೆಕ್ಟರ್ ಆಗಿ ಅಲ್ ಮುರೂಜ್ ಸೆಕ್ಟರ್ಗೆ ಇತ್ತೀಚೆಗೆ ಚಾಲನೆಯನ್ನು ನೀಡಲಾಗಿದೆ. ಹೊಸದಾಗಿ ರಚನೆಯಾದ ಮುರ್ಸಲಾತ್ ದರಯಾ ಹಾಗೂ ಧಲಾ ಯೂನಿಟ್ಗಳನ್ನು ಸೇರಿಸಿ ನೂತನ ಸೆಕ್ಟರ್ಗೆ ಚಾಲನೆ ನೀಡಲಾಯಿತು. ಅಲ್ ಮುರೂಜ್ನಲ್ಲಿ ನಡೆದ ಸಮಾರಂಭವನ್ನು ಕೆಸಿಎಫ್ ಸೌದಿ ರಾಷ್ಟ್ರೀಯ ಸಮಿತಿಯ ಶಿಕ್ಷಣ ವಿಭಾಗದ ಅಧ್ಯಕ್ಷ ಅಬ್ದುಲ್ಲಾ ಸಕಾಫಿ ನಿಂತಿಕಲು ಉದ್ಘಾಟಿಸಿದರು. ಸುನ್ನಿ ಸಾಮಾಜಿಕ ಮುಂದಾಳು ಅಬ್ದುಲ್ ರಜಾಕ್ ಹಾಜಿ ಉಜಿರೆ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕೆಸಿಎಫ್ ಸೌದಿ ರಾಷ್ಟ್ರೀಯ ಸಮಿತಿಯ ಸಂಘಟನಾ ವಿಭಾಗದ ಅಧ್ಯಕ್ಷ ಸಿದ್ದಿಕ್ ಸಕಾಫಿ ಫಿರ್ವಾಯಿ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ಕೆಸಿಎಫ್ ಸೌದಿ ರಾಷ್ಟ್ರೀಯ ಸಮಿತಿಯ ಸಂಘಟನಾ ವಿಭಾಗದ ಅಧ್ಯಕ್ಷ ಸಲೀಂ ಕನ್ಯಾಡಿ, ಬದಿಯಾ ಸೆಕ್ಟರ್ನ ಅಧ್ಯಕ್ಷ ಉಮ್ಮರ್ ಅಳಕೆಮಚಲು, ವಲಯ ಸೆಕ್ಟರ್ನ ಅಧ್ಯಕ್ಷ ಮುಸ್ತಫಾ ಝೈನಿ ಕಂಬಿಪಾಣೆ, ರಬುವಾ ಸೆಕ್ಟರ್ನ ಅಧ್ಯಕ್ಷ ಸಿರಾಜ್ ವಳಾಲು, ಕಾರ್ಯದರ್ಶಿ ಹನೀಫ್ ಉರ್ವಾಲು ಪದವು, ಶಿಪಾ ಸೆಕ್ಟರ್ನ ಅಧ್ಯಕ್ಷ ಯೂಸುಫ್ ಕಳಂಜಿಬೈಲು, ವಲಯ ಸೆಕ್ಟರ್ನ ಕಾರ್ಯದರ್ಶಿ ಅಬ್ದುಲ್ ಹಕೀಂ ವೇದಿಕೆಯಲ್ಲಿದ್ದರು. ನೂತನ ಅಲ್ ಮುರೂಜ್ ಸೆಕ್ಟರ್ಗೆ ಅಧ್ಯಕ್ಷರಾಗಿ ಪಿಕೆ ದಾವೂದ್ ಸಾಹದಿ ಉರ್ವಾಲು ಪದವು, ಕಾರ್ಯದರ್ಶಿಯಾಗಿ ಬಶೀರ್ ಮುರುಗೋಳಿ, ಕೋಶಾಧಿಕಾರಿಯಾಗಿ ರಜಾಕ್ ಹಾಜಿ ಉಜಿರೆ ಆಯ್ಕೆಯಾದ್ರು. ಉಳಿದಂತೆ ವಿವಿಧ ಪದಾಧಿಕಾರಿಗಳಾಗಿ ಪಿಕೆ ಯಾಕೂಬ್ ಮದನಿ ಉರ್ವಾಲು ಪದವು, ಮಜೀದ್ ದರಯ್ಯ, ರಜಾಕ್ ಉಜಿರೆ, ನಾಸಿರ್ ಸರಳಿಕಟ್ಟೆ, ಶಬೀರ್ ಬಿಸಿ ರೋಡ್, ರಶೀದ್ ಬೇಂಗಿಲಾ, ರಫೀಕ್ ಸರಳಿಕಟ್ಟೆ, ಶಬೀರ್ ಸೂರಿಕುಮೇರು, ಇಬ್ರಾಹಿಂ ಕುಕಾಚೆ, ಅಮೀರ್ ಮಾಣಿ ಹಾಗೂ 13 ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು. ಝೋನಲ್ ಪ್ರತಿನಿಧಿಗಳಾಗಿ ದಾವೂದ್ ಸಾದಿ, ರಜಾಕ್ ಹಾಜಿ, ಬಶೀರ್ ಬಿಎಂ, ರಜಾಕ್ ಉಜಿರೆ, ಮಜೀದ್ ಮುಡಿಪು, ಇಬ್ರಾಹಿಂ ಕಟ್ಟತಾರ್ ಹಾಗೂ ಇಬ್ರಾಹಿಂ ಕುಕ್ಕಾಚೆ ಆಯ್ಕೆಗೊಂಡ್ರು. ಚುನಾವಣಾ ವೀಕ್ಷಕರಾಗಿ ರಿಯಾದ್ ಝೋನ್ನ ಕಾರ್ಯದರ್ಶಿ ಬಶೀರ್ ತಾಲಪಾಡಿ ಆಗಮಿಸಿದ್ರು. ಇದೇ ವೇಳೆ ಅಲ್ ಮುರೂಜ್ ನೂತನ ಸೆಕ್ಟರ್ನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ದಾವೂದ್ ಸಾದಿ ಅವರನ್ನ ಸೆಕ್ಟರ್ ವ್ಯಾಪ್ತಿಗೊಳಪಟ್ಟ ಯೂನಿಟ್ಗಳ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ದಾವೂದ್ ಸಾದಿ ಸ್ವಾಗತಿಸಿದ್ರು. ನೂತನ ಕಾರ್ಯದರ್ಶಿ ಬಶೀರ್ ಮುರುಗೋಳಿ ವಂದಿಸಿದ್ರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ರಿಯಾದ್.